ಉಪ್ಪಿನಂಗಡಿಯ ಹಳೆ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸಿಟಿ ಸೆಂಟರ್ ಮಳಿಗೆ ಇಂದು ಶುಭಾರಂಭಗೊಂಡಿದೆ. ರಫೀಕ್ ಮಾಲಕತ್ವದಲ್ಲಿ ಆರಂಭಗೊಂಡಿರುವ ನೂತನ ಮಳಿಗೆಯನ್ನ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಉದ್ಘಾಟನೆಗೊಳಿಸಿದರು. ಇನ್ನು ಕುಡಿಯುವ ನೀರಿನ ಘಟಕವನ್ನ ಪುತ್ತೂರು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಎಚ್ ಉದ್ಘಾಟಿಸಿದರು. ಇನ್ನು ಜವಳಿ ವಿಭಾಗವನ್ನ ಜನಾಬ್ ಎಸ್ಬಿ ಮಹಮ್ಮದ್ ದಾರಿಮಿ, ಪಾದರಕ್ಷೆ ವಿಭಾಗವನ್ನ ಜನಾಬ್ ಮಹಮ್ಮದ್ ಸಾಆದಿ ಯುಕೆ, ಗೃಹೋಪಯೋಗಿ ವಿಭಾಗವನ್ನ ಶ್ರೀ ಬಿ ಗಣೇಶ ಶೆಣೈ ಉದ್ಘಾಟಿಸಿದರು. ಇನ್ನು ಮಳಿಗೆಯಲ್ಲಿ ಉತ್ತಮ ಗುಣಮಟ್ಟದ ಇಂದಿನ ಜನರೇಷನ್ಗೆ ಒಪ್ಪುವಂತ ಡ್ರೆಸ್, ಪಾದರಕ್ಷೆ ಹಾಗೂ ಗೃಹೋಪಯೋಗಿ ವಸ್ತುಗಳ ಕಲೆಕ್ಷನ್ ಇದೆ. 2000 ಖರೀದಿಯ ಮೇಲೆ ಸ್ಪೆಷಲ್ ಕೂಪನ್ ಇದ್ದು ಉಮ್ರಾ ಅಥವಾ ದುಬಾಯಿ ಸಂದರ್ಶನದ ಅಪೂರ್ವ ಅವಕಾಶವನ್ನ ನೀಡಲಾಗಿದೆ. ಅಲ್ಲದೆ ವಿನೂತನ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ. ಇನ್ನು ಗ್ರಾಮೀಣ ಭಾಗದ ಜನರಿಗೆ ಈ ಮಳಿಗೆ ಅನುಕೂಲವಾಗಲಿದ್ದು ಇಲ್ಲಿಂದ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಸೆಂಟರ್ ಹಳೆ ಬಸ್ ನಿಲ್ದಾಣ ಉಪ್ಪಿನಂಗಡಿ. ಇಂದು ಬೆಳಿಗ್ಗೆ 9:30 ಗಂಟೆ ಸರಿಯಾಗಿ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟಿಸಿದರು. ಅದೇ ರೀತಿ ಸಾರ್ವಜನಿಕ ಕುಡಿಯುವ ನೀರಿನ ಘಟಕವನ್ನು ಶ್ರೀ ನವೀನ್ ಕುಮಾರ್ ಭಂಡಾರಿ ಎಚ್, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಪುತ್ತೂರು ಇವರು ಉದ್ಘಾಟಿಸಿದರು. ಬಹಳಷ್ಟು ಗಣ್ಯ ಅತಿಥಿಗಳು ಆಗಮಿಸಿದ್ದರು. ಪ್ರಥಮ ಖರೀದಿದಾರರಾಗಿ ಜನಾಬ್ ಎಸ್ ಬಿ ಮೊಹಮ್ಮದ್ ದಾರಿಮಿ ಇವರು, ಪಾದರಕ್ಷೆಗಳ ವಿಭಾಗದಲ್ಲಿ ಜನಾಬ್ ಹಾಜಿ ಮುಸ್ತಫಾ ಕೆಂಪಿ ಇವರು, ಗೃಹೋಪಯೋಗಿ ವಿಭಾಗದಲ್ಲಿ ಶ್ರೀ ಬಿ ಗಣೇಶ ಶೆಣೈ ಅವರು ತಮ್ಮ ಮೊದಲ ಖರೀದಿಯನ್ನು ಮಾಡಿದರು. ಬಂದಂಥ ಎಲ್ಲ ನಮ್ಮ ಪ್ರೀತಿಯ ಗ್ರಾಹಕರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯಲ್ಲಿ 2,000 ರೂಪಾಯಿಯ ಖರೀದಿಗೆ ಒಂದು ಸ್ಪೆಷಲ್ ಕೂಪನನ್ನು ಇಟ್ಟಿದ್ದೇವೆ. ಇದರಲ್ಲಿ ವಿನ್ ಆದವರಿಗೆ ಉಮ್ರಾ ಅಥವಾ ದುಬೈ ಸಂದರ್ಶನದ ಅಪೂರ್ವ ಅವಕಾಶ ಇದೆ. ಅದಲ್ಲದೆ ಪ್ರತಿದಿನ ಸಾಯಂಕಾಲ 7:30 ಗಂಟೆಗೆ ಡೈಲಿ ಡ್ರಾ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಿಟಿ ಸೆಂಟರ್ ಈ ಸಂಸ್ಥೆಯನ್ನು ಸಂದರ್ಶಿಸಿದರೆ ನಿಮಗೆ ಕೂಪನ್ ಸಿಗ್ತದೆ. ನೀವು ಯಾವುದೇ ಒಂದು ಖರೀದಿ ಮಾಡಬೇಕಂತಿಲ್ಲ, ಸಂದರ್ಶಿಸಿದ ತಕ್ಷಣ ನಿಮಗೆ ಇಲ್ಲಿ ನಾವೊಂದು ಕೂಪನನ್ನು ಕೊಡ್ತೇವೆ. ಈ ಕೂಪನನ್ನು ನೀವು ನಿಮ್ಮ ಮೊಬೈಲ್ ನಂಬರ್ ಮತ್ತು ಹೆಸರು ಬರೆದು ಅಲ್ಲಿ ಇಟ್ಟಂಥ ಒಂದು ಡಬ್ಬಿಯಲ್ಲಿ ಹಾಕಿದರೆ ಸಾಯಂಕಾಲ ಡ್ರಾ ಆಗ್ತದೆ. ಅದರಲ್ಲಿ ಪ್ರತಿದಿನ ಒಬ್ಬರಿಗೆ ನಾವು ವಿಶೇಷ ಒಂದು ಬಹುಮಾನವನ್ನು ಕೊಡ್ತೇವೆ. ಇಂದು ಅದೇ ಬಹುಮಾನ 5 ಜನರಿಗೆ ನಾವು ಕೊಡ್ತಾ ಇದ್ದೇವೆ. 5 ಜನರಿಗೆ ಇವತ್ತು ಸಾಯಂಕಾಲ 7 ಡ್ರಾ ಮಾಡಿ 5 ಜನರಿಗೆ ಕೊಡ್ತಾ ಇದ್ದೇವೆ.
ನಮ್ಮ ಎಲ್ಲ ಗ್ರಾಹಕರಲ್ಲಿ ನಿಮ್ಮ ಸಹಕಾರವನ್ನು ಕೋರುತ್ತೇನೆ.